ಇದೀಗ ಬಣ್ಣದ ಲೋಕದಲ್ಲಿ ಸಖತ್ ಸದ್ದು ಮಾಡ್ತಿರೋ ಹೆಸರು ಅಂದ್ರೆ ಅದು ನಟಿ ವಿಜಯಲಕ್ಷ್ಮಿ. ಪದೇ ಪದೇ ಲೈವಿಗೆ ಬಂದು ಸಹಾಯ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಸಹಾಯ ಪಡೆದ ಬಳಿಕ ಅವರಿಗೆ ಉಲ್ಟ ಹೊಡಿತಾರೆ. ಅದೇನೇನೇನೋ ಮಾತುಗಳು, ಏಕವಚನ ಪದಪ್ರಯೋಗ, ಹೀಗೆ ಅಬ್ಬಬ್ಬ ಹೇಳ ತೀರದಷ್ಟಿದೆ ವಿಜಯಲಕ್ಷ್ಮಿ ಪುರಾಣ. ಈ ಮಧ್ಯೆ ಒಂದು ಕಾಲದಲ್ಲಿ ಮೆರೆದಾಡಿದ ಈ ಸ್ಟಾರ್ ನಟಿ ಚಿನ್ನದ ಬೇಟೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರೋ ಬಗ್ಗೆ ಒಂದಿಷ್ಟು ಮಂದಿಗೆ ಗೊತ್ತಿರ್ಬೋದು. ಆದರೆ ಈ ಶೋನಿಂದ ವಿಜಯಲಕ್ಷ್ಮಿಯವರನ್ನು ಕಿಕ್ಔಟ್ ಮಾಡಿದ್ಯಾಕೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಇವೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ತಮಿಳುನಾಡಿನಲ್ಲಿ ಹುಟ್ಟಿರುವ ವಿಜಯಲಕ್ಷ್ಮಿ ತನ್ನ ಶಿಕ್ಷಣವನ್ನು ಕರುನಾಡಿನಲ್ಲಿ ಪಡ್ಕೋತಾರೆ. ಒಂದಿಷ್ಟು ತಮಿಳು ಕನ್ನಡ ಚಿತ್ರಗಳಿಗೆ ಬಣ್ಣ ಹಚ್ಚಿದ ವಿಜಯಲಕ್ಷ್ಮಿ ಖ್ಯಾತಿ ಗಳಿಸಿದ್ದು ಮಾತ್ರ ಚಂದನವನದಲ್ಲಿ. ಸ್ಟಾರ್ ನಟರ ಜೊತೆಗೆ ಬಣ್ಣ ಹಚ್ಚಿದ ಇವರು ಭಿನ್ನ ವಿಭಿನ್ನ ಪಾತ್ರಗಳಿಂದಲೇ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದ್ರು. ಸೂರ್ಯವಂಶದಲ್ಲಿನ ಪಾತ್ರವನ್ನು ಯಾರು ಮರೆಯೋಕೆ ಸಾಧ್ಯವೇ? ಅದೇನೇ ಇರಲಿ, ಹೀಗೆ ದಿನಗಳು ಕಳೆದಂತೆ ವಿಜಯಲಕ್ಷ್ಮಿಗೆ ಅವಕಾಶಗಳು ಕಡಿಮೆಯಾಗ್ತಾ ಹೋಯಿತು. ಹೀಗಾಗಿ ತಮಿಳುನಾಡಿನತ್ತ ಮುಖ ಮಾಡಿದ ಈ ನಟಿ ಅಲ್ಲಿನ ಕಿರುತೆರೆಗೂ ಎಂಟ್ರಿ ಕೊಡ್ತಾರೆ. ಒಂದಿಷ್ಟು ಧಾರಾವಾಹಿಗಳಿಗೂ ಬಣ್ಣ ಹಚ್ತಾರೆ. ಈ ಸಂದರ್ಭದಲ್ಲಿ ಉದಯ ಟಿವಿಯವರು ಚಿನ್ನದ ಬೇಟೆ ಕಾರ್ಯಕ್ರಮವನ್ನು ಆಯೋಜಿಸುವ ಸಾಹಸಕ್ಕೆ ಕೈ ಹಾಕ್ತಾರೆ. ಈ ಸಂದರ್ಭದಲ್ಲಿ ಇದರ ನಿರೂಪಕಿ ಯಾರಾಗ್ತಾರೆ ಎನ್ನುವ ಪ್ರಶ್ನೆ ಬಂದಾಗ ಬಂದ ಉತ್ತರವೇ ವಿಜಯಲಕ್ಷ್ಮಿ. ತಮಿಳು ಅಂಗಳದಿಂದ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ವಿಜಯಲಕ್ಷ್ಮಿ ಒಂದಿಷ್ಟು ಎಪಿಸೋಡನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಇವರ ಸಹೋದರಿಯ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ವಿಚ್ಛೇದನದ ಮೂಲಕ ಎಲ್ಲದಕ್ಕೂ ತೆರೆ ಬಿದ್ದಿತ್ತು. ಈ ಘಟನೆಯಿಂದಾಗಿ ವಿಜಯಲಕ್ಷ್ಮಿಯವರು ವಿಚಲಿತರಾಗಿದ್ದರು. ಯಾವಾಗಲೂ ತುಂಬಾನೇ ಮಂಕಾಗಿರ್ತಿದ್ರು. ಇದರ ಎಫೆಕ್ಟ್ ಚಿನ್ನದ ಬೇಟೆಗೂ ತಟ್ಟಿತ್ತು. ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿಯವರು ಯಾವಾಗಲೂ ಮಂಕಾಗಿರ್ತಿದ್ರು. ಇದರಿಂದ ಕಾರ್ಯಕ್ರಮದ ಆಯೋಜಕರು ಅದೆಷ್ಟೋ ಬಾರಿ ಅವರನ್ನು ಕರೆದು ಎಚ್ಚರಿಕೆಯನ್ನು ನೀಡಿದ್ರು. ಅತ್ತ ಕಾರ್ಯಕ್ರಮವು ಕುಂಟುತ್ತಾ ಸಾಗಿತ್ತು. ಚಿನ್ನ ನೀಡುವ ಕಾರ್ಯಕ್ರಮ ಅಂದಮೇಲೆ ಸ್ವಲ್ಪ ಏರುಪೇರಾದರೂ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿನೇ. ಇದೇ ಸಮಸ್ಯೆ ಇಲ್ಲೂ ಆಯಿತು. ಚಿನ್ನದ ಬೇಟೆ ನಷ್ಟದ ಹಾದಿ ಹಿಡಿದ್ರಿಂದ ಈ ಕಾರ್ಯಕ್ರಮದಿಂದ ವಿಜಯಲಕ್ಷ್ಮಿಯವರನ್ನು ಕಿಕ್ಔಟ್ ಮಾಡಲಾಯಿತು. ಕೊನೆಗೆ ಈ ಕಾರ್ಯಕ್ರಮವನ್ನೇ ನಿಲ್ಲಿಸಲಾಯಿತು. ಪ್ರಸ್ತುತ ವಿಜಯಲಕ್ಷ್ಮಿಯವರ ಬಗ್ಗೆ ನಮಗಿಂತ ನಿಮಗೇನೆ ಹೆಚ್ಚಾಗಿ ತಿಳಿದಿದೆ. ಅದರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.